ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೆ ಮಹಾಶಿವರಾತ್ರಿಯ ಮಹೋತ್ಸವ ನಡೆದಿದ್ದು ಮಂಗಳವಾರ ಇಡೀ ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ತುಂಬಿತು. ರಾತ್ರಿ ಸೇವಾ ರಥೋತ್ಸವ ನಡೆದು ವಿಷ್ಣು ಬಲಿ ಉತ್ಸವ ಹಾಗೂ ರಥದ ಸಂಭ್ರಮ, ಶಿವಬಲಿ, ಮಹಾಶಿವರಾತ್ರಿಯ ಜಾಗರಣೆ ಬಲಿ, ಕಟ್ಟೆಪೂಜೆ ಹೀಗೆ ರಾತ್ರಿ ಇಡೀ ಕಾರ್ಯಕ್ರಮ ಆಯೋಜಿಸಿದ್ದು ಶಿವರಾತ್ರಿಯ ಪ್ರಧಾನವಾಗಿರುವಂತಹ ಜಾಗರಣೆ ನಡೆಯಿತು. ಊರ ಪರವೂರ ಭಕ್ತರು ಶಿವರಾತ್ರಿಯ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಗೋಕರ್ಣನಾಥ, ಶ್ರೀ ಅನ್ನಪೂರ್ಣೇಶ್ವರಿ, ಬ್ರಹ್ಮಶ್ರೀ ನಾರಾಯಣಗುರು ಹಾಗೂ ಪರಿವಾರ ದೇವರುಗಳ ಆಶೀರ್ವಾದ ಪಡ್ಕೊಂಡ್ರು. ಕ್ಷೇತ್ರಾಡಳಿತ ಮಂಡಳಿಯ ಅಧ್ಯಕ್ಷರಾದ ಎಚ್.ಎಸ್. ಸಾಯಿರಾಮ್, ಉಪಾಧ್ಯಕ್ಷೆ ಊರ್ಮಿಳಾ ರಮೇಶ್, ಕಾರ್ಯದರ್ಶಿ ಬಿ. ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್. ಪದ್ಮರಾಜ್ ಹಾಗೂ ಸದಸ್ಯರಾದ ರವಿಶಂಕರ್ ಮೇಜರ್, ಜಗದೀಪ್ ಡಿ. ಸುವರ್ಣ, ಎಂ. ಶೇಖರ್ ಪೂಜಾರಿ, ಸಂತೋಷ್ ಕುಮಾರ್, ಕೆ. ಮಹೇಶ್ ಚಂದ್ರ ಜೊತೆಗಿದ್ದರು. ಕುದ್ರೋಳಿ ಕ್ಷೇತ್ರಾಭಿವೃದ್ಧಿಯ ಹರಿಕಾರ ಬೇಜನಾರ್ದನ ಪೂಜಾರಿ, ಮಾಲತಿ ಜೆ. ಪೂಜಾರಿ, ಕ್ಷೇತ್ರಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ದೇವೇಂದ್ರ ಪೂಜಾರಿ, ಸಹ ಅಧ್ಯಕ್ಷರಾದ ಡಾ. ಅನಸೂಯ ಬೇಟಿ ಸಾಲೆನ್, ಉಪಾಧ್ಯಕ್ಷರಾದ ಡಾ. ಬಿ.ಜಿ. ಸುವರ್ಣ, ಹರಿಕೃಷ್ಣ ಬಂಟ್ವಾಳ ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು. ದೇವತೆಗಳೇ, ನೀವೆಲ್ಲರೂ ಬಹಳಷ್ಟು
ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. లోకకారణం మణిగణ కిరణ నానావిత కల్పతరణం లోకకారణం ప్రణవాకారం సీగిదినా సజం సారు గదు సకడ గణ సజును జును తై సజం సారు గదు సకడ